ಬೆಳ್ತಂಗಡಿ ತಾಲೂಕಿನ ಕರಂಬಾರು ಪಾಲ್ಗುಣಿ ನದಿ ತಟದಲ್ಲಿರುವ ಮತ್ಸ್ಯತೀರ್ಥ ಕೆಳಕರ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದಲ್ಲಿ ವಾರ್ಷಿಕ ಜಾತ್ರಾ ಮಹೋತ್ಸವ ನಡೆಯಿತು. ತಂತ್ರಿಗಳಾದ ಸೀತಾರಾಮ ಹೆಬ್ಬಾರ್ ಕಾಜಿಮೊಗೇರ್ ಹಾಗೂ ಗೋಪಾಲಕೃಷ್ಣ ಭಟ್ ಮುಂಡೂರು ಇವರ ನೇತೃತ್ವದಲ್ಲಿ ಜಾತ್ರಾ ಮಹೋತ್ಸವ ಜರುಗಿತು. ಶ್ರೀ ಮಹಾಲಿಂಗೇಶ್ವರ ದೇವರಿಗೆ ಪಂಚವಿಶಂತಿ ಕಳಶ ಪೂರಣೆ, ಶ್ರೀದೇವರಿಗೆ ಪಂಚಾಮೃತ ಅಭಿಷೇಕ, ಪರಿವಾರ ದೈವಗಳಿಗೆ ಪಂಚಾಮೃತ ಅಭಿಷೇಕ, ಪಂಚಪರ್ವ, ವಿಶೇಷ ರಂಗಪೂಜೆ, ಸಾಮೂಹಿಕ ಶ್ರೀ ಸತ್ಯನಾರಾಯಣ ಪೂಜೆ, ವಿವಿಧ ಧಾನ್ಯಗಳಿಂದ ದೈವಗಳಿಗೆ ಮೊಗ್ಗ, ಮೂರ್ತಿ ಸಮರ್ಪಣೆ, ಮಹಾಪೂಜೆ ಬಳಿಕ ಪ್ರಸಾದ ವಿತರಣೆ ನಡೆದು ಸಾರ್ವಜನಿಕರಿಗೆ ಅನ್ನ ಸಮರ್ಪಣೆ, ಬಲೆ ಉತ್ಸವ, ಬಟ್ಟಲು ಕಾಣಿಕೆ, ಕೊಡಮಣಿತಾಯ, ಪಿಲಿಚಾಮುಂಡಿ, ಕಲ್ಕುಡ ಕಲ್ಲುಟ್ಟಿ ದೈವಗಳಿಗೆ ನೇಮೋತ್ಸವ ನಡೆಯಿತು.